ಮಾಗಣೆ ದೇವಸ್ಥಾನ, ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ನಾಗಬನಟ್ ಸೋಮವಾರ ನಾಗರ ಪಂಚಮಿನ ಆಚರಣೆ ಮಾಡ್ತೇರು. ಪ್ರಕೃತಿ ಸಹಜವಾಯಿನ ದೈ ಮರಕಲಿನ ನಡುತ್ತ ಮಲ್ಲ ಕಲ್ಲ ಬಂಡೆಡು ನಾಗಾರಾಧನದ ಪೂಜಾ ಸೇವೆಯನ್ನು ನಡಪಾಯಿರು. ಭಕ್ತ ಬಂಧುಲು ಬೊಂಡ ಪೇರು ಅಭಿಷೇಕ ಮಲ್ಪಾದು ತಂಬಿಲ ಕಟ್ಟಾದು ತಂಗಲ್ನ ಪೂಜಾ ಸೇವೆಯನ್ನು ಸಂದಾಯಿರು. विष्णुवीठात्मसुभ्यं नागराजाय नमो नमः. ॐ यज्ञेन यज्ञमयं देवानां ब्रह्माणं समान्यसं आचरिता पंचामृतसहित नागतं वीरसेवारं भगवान् सर्वात्मक श्री नागरादेवत प्रीयतां तत्सत् ब्रह्मार्पणं भवतु. आचरिता पंचामृतसहित नागतं वीरसेवाराधन भगवान् सर्वात्मक श्री नागरादेवत प्रीयतां तत्सत् ब्रह्मार्पणं भवतु. आचरिता पंचामृतसहित नागतं वीरसेवा ವಿಶೇಷವಾಗಿ ನಾಗರ ಪಂಚಮಿಯ ಶುಭ ದಿನದಂದು ವಿಶೇಷವಾಗಿ ಸೋಮನಾಥ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಾವು ಸೇವೆಯನ್ನು ಮಾಡ್ತಿದ್ದೇವೆ. ಮಾಡುವಂಥ ನಾಗರ ಪಂಚಮಿ ಸೇವೆಯಿಂದ ನಾಗರಾಜ ಸ್ವಾಮಿ ದೇವರು ಸಂತುಷ್ಟರಾಗಿ ಸನ್ನಿಧಾನಕ್ಕೆ ಸಂತೋಷದ ಸೇವೆಗಳನ್ನು ಸ್ವೀಕಾರ ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಬರುವಂಥ ಎಲ್ಲ ವಿವಿಧ ದೋಷಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಅದೇ ರೀತಿಯಲ್ಲಿ ಎಲ್ಲರ ಮನಸ್ಸಿರುವಂಥ ಅಭಿಷ್ಟವನ್ನು ಈ ಶುಭ ದಿನದಂದು ನೆರವೇರಿಸಿಕೊಂಡು ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿ ಆಯುಷ್ಯ ಗುಣ ಐರಾರೋಗ್ಯ ಸುಖ ಸಂಪತ್ತು ನೆಮ್ಮದಿ ಸತ್ಯ ಶ್ರೇಯಸ್ಸನ್ನು ಸದಾ ತಿಳಿಸಿಕೊಟ್ಟು ಅದೇ ರೀತಿಯಲ್ಲಿ ಈ ನಾಗರಾಜ ಸ್ವಾಮಿ ಆರಾಧನೆ ಮಾಡಿದ್ದರಿಂದ ಎಲ್ಲರಿಗೂ ಬರುವಂಥ ಕಷ್ಟ ದುರಿತ ದೋಷ ನಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ಅಷ್ಟಕುಲ ನಾಗಗಳ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಎಂದರೆ ವಿಶೇಷವಾಗಿ ನಾಗರಾಜ ಸ್ವಾಮಿಯ ದೇವರ ಈ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಭಕ್ತಿಪುರಸ್ಕರವಾಗಿ ಮಾಡುವಂತಹ ಪ್ರಾರ್ಥನೆ. ಓಂ ನಮೋ ಭಗವತೆ ಕಾಮದೇವನೇ ಮಹಾಬಲಾಯ ನಾಗಾನಂದದೇ ಅನಂತಾಯ ನಮಃ. ನಾಗರಾಜ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ.